ಪವರ್ ಸಂಸ್ಥೆ ವತಿಯಿಂದ ಪವರ್ ಸಂತೆ ಮಾರಾಟ ಮೇಳ ನಡೆಯಿತು. ಉಡುಪಿ ಎಂಜಿಎಂ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಚಾಲನೆಯನ್ನು ನೀಡಿದರು. ಜಿಲ್ಲೆಯ ಗ್ರಾಮೀಣ ಭಾಗದ ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಪವರ್ ಸಂಸ್ಥೆ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದು, ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪವರ್ ಸಂಸ್ಥೆ ಆಯೋಜಿಸಿದೆ. ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವ ಇಂತಹ ಕಾರ್ಯಕ್ರಮ ಹೆಚ್ಚು ಆಗಬೇಕು. ಗ್ರಾಮೀಣ ಭಾಗದ ಮಹಿಳಾ ಉದ್ಯಮಿಗಳಿಗೆ ಇದು ಒಂದು ಒಳ್ಳೆಯ ವೇದಿಕೆ. ಇಂತಹ ಕಾರ್ಯಕ್ರಮದಿಂದ ಮಹಿಳಾ ಸಬಲೀಕರಣ ಆಗಲಿ, ಇದು ಸರ್ಕಾರ ಮತ್ತು ಸಮಾಜದ ಮುಖ್ಯ ಉದ್ದೇಶ. ಈ ರೀತಿ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಸಂಪೂರ್ಣವಾದ ಸಹಕಾರವನ್ನು ನೀಡಲಿದೆ ಎಂದಿದ್ದಾರೆ. ಸಮೃದ್ಧಿಯ ಸಂಕೇತ. ಬೆಳೆದ ಫಸಲು ಮನೆಗೆ ಬರುವ ಮುನ್ನ ಗೌರವ, ಪ್ರೀತಿ, ಸಂಭ್ರಮದಿಂದ ಬರಿ ಮಾಡಿಕೊಳ್ಳುವುದು. ಸರ್, ನಿಮ್ಮ ಕರಕಮಲದಲ್ಲಿ ವಿಶಿಷ್ಟವಾಗಿ ಅನಾವರಣಗೊಂಡಿದೆ ನಮ್ಮ ಸಂಸ್ಥೆ. ಮತ್ತೆ ಇದು ನಮ್ಮ ಪವರ್ ಪಶು ಆಹಾರ ತಯಾರಕ ನೆರೆದಿರುವ ಎಲ್ಲರನ್ನೂ ತನ್ನ ನೃತ್ಯದ ಮೂಲಕ ಸ್ವಾಗತಿಸಲು ಬರುತ್ತದೆ. She is also the managing partner. And in Power Summit, recently we had March 8th and 9th, we had International Women's Day celebrated, and we had Business Power Summit 2 and Business Excellence Awards for this. And our chief guest is one award for family business, Best Entrepreneur Award. I feel pride to say that, and I would request all of you to visit all the stalls. ಇದೊಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂದಾಗ ಏನು ಕಾರ್ಯಕ್ರಮ ಏನು ಗೊತ್ತಿಲ್ಲ, ಆದರೂ ಸಹ ಹೋಗ್ತಿದೆ. ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾನು ಇಲ್ಲಿ ಬರ್ಲಿಕ್ಕೆ ಹೋಗ್ತಿದೆ. ಆದರೆ ಬಂದಂಥ ಸಂದರ್ಭದಲ್ಲಿ ಭಾಳ ಖುಷಿ ಆಯಿತು. ನಿಮ್ಮೆಲ್ಲ ಈ ಸ್ಟಾಲ್ಗಳನ್ನ ನೋಡಿ ಮಹಿಳೆಯರು ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನೀವು ಉದಾಹರಣೆಯಾಗಿದ್ದೀರಿ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಅನಿಸುತ್ತೆ. ಹಾಗಾಗಿ ಭಾಳ ಮುಖ್ಯವಾಗಿ ಇಂಥದ್ದೊಂದು ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ನಿಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನೂ ಆಗೋದಿಲ್ಲ ಅನ್ನುವಂಥ ಮಹಿಳೆಯರಿಗೆ ನೀವೆಲ್ಲರೂ ಸಹ ಮಾದರಿಯಾಗಿದ್ದೀರಿ. ನೀವು ಸಮಾಜದ ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿಯಾಗಲಿ. ನಿಮ್ಮ ಈ ಪವರ್ ಸಂಸ್ಥೆಯನ್ನೇನು ಕಟ್ಟಿದ್ದೀರಿ, ಇಂತಹ ಹೆಚ್ಚು ಸಂಸ್ಥೆಗಳು ಮುಂದೆ ಬರಲಿ. ಮಹಿಳೆಯರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಆಗಬೇಕು, ಯಾರನ್ನೂ ಸಹ ಅವಲಂಬಿಸುವಂತೆ ಆಗಬೇಕು ಅನ್ನೋದು ಸಮಾಜದ ಮತ್ತು ಸರ್ಕಾರದ ಆಶಯ ಆಗಿರ್ತದೆ. ಹಾಗಾಗಿ ನೀವೇನು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ, ನಿಮ್ಮ ಸಂಸ್ಥೆಯ ಜೊತೆಗೆ ಜಿಲ್ಲಾಡಳಿತ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ, ಇಂಥದೊಂದು ಮಹತ್ವದ ಕಾರ್ಯಕ್ರಮ ನಡೆಸೋದಕ್ಕೆ MGM ಕಾಲೇಜಿನವರು ಸಹಕಾರ ಕೊಟ್ಟಿದ್ದಾರೆ. ಅವರ ಈ ಸಭಾಂಗಣವನ್ನು ತಮಗೆ ಕೊಟ್ಟಿದ್ದಾರೆ. ಇಂಥ